ಹೋಗ್ಬಿಟ್ಟು ಬರುವಾಗ ಹೋಗ್ತಾರೆ. ಇದು ರೋಡ್ಗೆ ಇನ್ನೊಂದು ಮೆಟ್ರೋದಂದ್ರೆ ಬಂಡೆ ಬೀಳದಿದ್ರೆ ನಮ್ಮ ಈ ಒಂದು ಮಳೆಗಾಲ ದಾಟುವವರೆಗೆ ಲೆವೆಲ್ ಇತ್ತು ಸರ್, ಫುಲ್ ಲೆವೆಲ್ ಇತ್ತು. ಮನೆಯಲ್ಲ ತೆಗ್ದು ಸರ್, ಅದು ಮೊದಲೇ ತೆಗೆದಿದ್ದಾರೆ ಮಣ್ಣು. ಅವ್ರು ಇಲ್ಲಿ ಆಗದೆ ಗೊತ್ತಿಲ್ಲ ನಮಗೆ ಅದ್ರ ವಿಷಯ. ನಾನು ಬಂದು ಅಲ್ಲಿ ಮಿಷಿನ್ ಹತ್ರ ಹೇಳಿದ್ದೇನೆ, ತೆಗಿಬೇಡಿ ಅಣ್ಣ, ಅದು ಇಲ್ಲಿ ಡೇಂಜರ್, ತುಂಬ ಮಣ್ಣು, ಸಾವಿರ ಮನೆ ಉಂಟು, ನೀವು ಮಣ್ಣು ಹಾಕಿ ಅಂತ ಎಲ್ಲ ಮಣ್ಣು ತೆಗಿದ್ದಾರೆ ಸರ್. ಇಲ್ಲಿ ತೆಗೆದು ಅಲ್ಲಿ ಹಾಕಿದ್ದಾರೆ, ಎಲ್ಲಿ ಕೊಂಡೋಗಿದ್ದಾರೆ, ಮೊದಲೇ ಕೊಂಡೋಗಿದ್ದಾರೆ. ಅದು ಹೈವೇರು ಅಂತಲ್ಲ, ಎಲ್ಲರೂ ಅದಕ್ಕಿಂತ ಮುಂಚೆ ಕೊಂಡೋಗಿದ್ದಾರೆ, ಎಲ್ಲ ಕೊಂಡು ಮಾರಿದ್ದಾರೆ ಮಣ್ಣನ್ನು. ಮಾರಿದ್ದಾರೆ ಅಲ್ಲಿ. ಎಷ್ಟು ಮಣ್ಣು ಬೇಕು ನಿಮ್ಗೆ, ಎಷ್ಟು ಯಾರದಾಗಲಿ ಕೆಲವರು ಹೇಳ್ತಾರೆ ಅದು ಅದು ಸರ್, ಅದು ನೀರುಂಟಲ್ಲ ಸರ್, ಅದು ಪರ್ಮನೆಂಟ್ ನೀರು ಸರ್, ಪರ್ಮನೆಂಟ್. ಸ್ಟೇಟ್ ಬರ್ತದೆ, ಮೆಲ್ಲ ಅಡ್ತಾ ಹೋಗ್ತಿತ್ತು. ಸರ್, ಐ ಆಮ್ ಅಸಿಸ್ಟೆಂಟ್ ಕಮಿಷನರ್ ಸ್ಪೀಕಿಂಗ್. ಯಾವುದು ಅಡಿಯಲ್ಲಿ ಬರ್ತದೆ ಅದರಷ್ಟೇ ಹೋಗ್ತಿತ್ತು. ಎಷ್ಟು ಬರ್ತದೆ ಮಣ್ಣು ತೆಗೆದಿದ್ದು ಜಾಸ್ತಿ. ಜೋರು ಬರ್ತದೆ. ನಡ್ಕೊಂಡು ಹೋಗ್ಬೋದು. Close the water, or I'll put one medicinal order packet to the NH. Not nonsense. Then you only collect water from the fountain. Eating the face of the this thing is not free. Just free.